ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಂಟಕ್ ಘಟಕದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಮಂಗಳೂರು ಕ್ಷೇತ್ರದ ಕಾರ್ಯನಿರತ ಎಲ್ಲ ಪತ್ರಕರ್ತ ಸಂಘದ ಸದಸ್ಯರಿಗೆ ಇಂಟಕ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಾನು ದಿನಕರ್ ಶೆಟ್ಟಿ, ಯೂತ್ ಇಂಟಕ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹಾಗೆಯೇ ಹರೀಶ್ ರಾವ್, ಅಧ್ಯಕ್ಷರು ಇಂಟೆಕ್ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಸಿದ್ದಿಕ್ ಹಸನ್, ಯೂತ್ ಇಂಟೆಕ್ನ ಅಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರ. ಪುನೀಶ್ ಶೆಟ್ಟಿ, ಯೂತ್ ಇಂಟೆಕ್ ಅಧ್ಯಕ್ಷರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಹಾಗೆಯೇ ಮುನೀಶ್ವರನ್, ಉಪಾಧ್ಯಕ್ಷರು ಯೂತ್ ಇಂಟೆಕ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಹಾಗೆಯೇ ಮನ್ಸೂರ್ ಅವರು ನಮ್ಮ ಕಾಂಗ್ರೆಸ್ನ ಪ್ರಮುಖರು. ಹಾಗೆಯೇ ನಮ್ಮ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಬರ್ತಾರೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಂಗಳೂರು ಕ್ಷೇತ್ರದಲ್ಲಿರ್ತಕ್ಕಂಥ ತಲಪಾಡಿಯ ಟೋಲ್ಗೇಟ್ ಭಾಳ ಫೆಬ್ರವರಿಯಲ್ಲಿ ಅವ್ರು ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆಗಳಾಗಿತ್ತು. ಜಿಲ್ಲೆಯ ಎಲ್ಲ ಜನತೆ, ಅದೇ ರೀತಿ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಬೇಡಿಕೆಯ ಮನವಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯಲ್ಲಿ ಒಂದು ಪರಿಹಾರವನ್ನು ಈ ಟೋಲ್ಗೇಟ್ನ ಗುತ್ತಿಗೆದಾರರಾಗಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಇಷ್ಟ ತನಕ ಮಾಡಲಿಲ್ಲ. ತಲಪಾಡಿ ಟೋಲ್ಗೇಟಲ್ಲಿ ಇವತ್ತು ನಾವು ಒಂದು ವಾಹನದ ಮೂಲಕ ಹೋಗುವಾಗ ನಾವು 40 ರೂಪಾಯಿ ಕೊಡಬೇಕು. ಪುನಃ ವಾಪಸ್ ಬರುವಾಗ ಕೂಡ 40 ರೂಪಾಯಿ, ಒಟ್ಟು 80 ರೂಪಾಯಿಯನ್ನು 24 ತಾಸುಗಳ ಒಳಗೆ ನಾವು ಕೊಡಬೇಕು. ಈ ರೀತಿಯ ಒಂದು ಹಗಲು ಧರಣಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲಾಡಳಿತ ಭಾಳ ಮೌನವಾಗಿ ಕೂತಿದೆ ಅಂದರೆ ಭಾಳ ಆಶ್ಚರ್ಯ ಆಗ್ತಕ್ಕಂಥದ್ದು. ಹಾಗೆಯೇ ಪ್ರಮುಖವಾದ ಇನ್ನೊಂದು ಅಂಶ ಅಂತ ಹೇಳಿದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ತಲಪಾಡಿಯ ಕೊನೆಯ ತನಕಕ್ಕೆ ಹೋಗ್ತಕ್ಕಂಥ ನಮ್ಮ ಕರ್ನಾಟಕದ ಸಿಟಿ ಬಸ್ಗಳು ಇವತ್ತು ಟೋಲ್ಗೇಟ್ನ ಹಿಂದೆ ನಿಂತು ಪ್ರಯಾಣಿಕರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ. ಯಾಕೆ ಹೇಳಿದರೆ, ಟೋಲ್ಗೇಟ್ನವರು ದುಬಾರಿ ಆದಂಥ ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಬಸ್ ಮಾಲಕರು ಸೇರಿ ಪ್ರಯಾಣಿಕರನ್ನು ಹಿಂದೆ ನಿಲ್ಲಿಸ್ತಕ್ಕಂಥದ್ದು. ಇವತ್ತು ಪ್ರಯಾಣಿಕರು ಮಾತ್ರ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅವ್ಯವಸ್ಥೆ ಇವತ್ತು ಟೋಲ್ಗೇಟಿಂದ ಆಗಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಪರಿಹಾರ ಕೊಡಬೇಕಂತಕ್ಕಂಥದ್ದು. ಇವತ್ತು ಜಿಲ್ಲಾಡಳಿತ ಇತ್ತು ಸಮಯ ಆದರೂ ಕೂಡ ಮೌನ ವಹಿಸಿದಂತಾದರೆ ಟೋಲ್ಗೇಟ್ ಗುತ್ತಿಗೆದಾರರಿಗೂ ಮತ್ತು ಜಿಲ್ಲಾಡಳಿತಕ್ಕೆ ಏನಾದರೂ ಸಂಬಂಧ ಇದೆಯಾ? ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ? ತಮ್ಮ ಕ್ಷೇತ್ರದಲ್ಲಿ ಈ ರೀತಿ ಆದಾಗ ತಾವು ಮಾತಾಡಬೇಕು. ಇವತ್ತು ಪ್ರಯಾಣಿಕರು, ಇವತ್ತು ಕಾಲು ನೋವು ಇದ್ದರೆ, ಅಸೌಖ್ಯ ಇದ್ದರೆ, ಹಿರಿಯ ನಾಗರಿಕರಿದ್ದರೆ ಹೇಗೆ ಇಷ್ಟು ನಡ್ಕೊಂಡು ಹೋಗ್ಬೇಕು? ಇವರ ಅವ್ಯವಸ್ಥೆಗೋಸ್ಕರ ಇವತ್ತು ಜನರೇ ಯಾಕೆ ಸಹಿಸ್ಕೊಳ್ಬೇಕನ್ನುವಂಥದ್ದು. ಈ ರೀತಿಯ ಒಂದು ವ್ಯವಸ್ಥೆ ಇವತ್ತು ಟೋಲ್ಗೇಟಿಂದ ಆಗ್ತದೆ. ಇವತ್ತು ತಮಗೆ ಗೊತ್ತಿದ್ದಾಗೆ ಇಡೀ 2 ಅವಳಿ ಜಿಲ್ಲೆಯಲ್ಲಿ ಒಂದು 5 ಟೋಲ್ಗೇಟ್ಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. ಇವತ್ತು ಕಾನೂನು ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಒಂದು ಟೋಲ್ಗೇಟಿಗೆ ಅದರದೇ ಆದಂಥ ನಿಯಮ ಇದೆ. 60 ಕಿಲೋಮೀಟರ್ ಒಳಗೆ ಯಾವುದೇ ಒಂದೇ ಟೋಲ್ಗೇಟ್ ಇರಬೇಕು. ಇವತ್ತು ನೋಡಿ, ನಮ್ಮ ಇಲ್ಲಿಂದ ತಲಪಾಡಿಯಿಂದ ಹಿಡಿದು ಸಾಸ್ತಾನದವರೆಗೆ 5 ಟೋಲ್ಗೇಟ್ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. ಇದನ್ನು ಕೇಳಬೇಕಾದವರು ಯಾರು ಅಂತಕ್ಕಂಥದ್ದು. ಇವತ್ತು ಫಾಸ್ಟ್ಯಾಗ್ ಮಾಡಿದ್ದಾರೆ. ಒಂದು ಆ ಸಿಸ್ಟಮ್ನ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಇವತ್ತು ತಲಪಾಡಿಯಲ್ಲಿ ಫಾಸ್ಟ್ಯಾಗ್ ಇಲ್ಲದ ವಾಹನಗಳು 1.5 ಕಿಲೋಮೀಟರ್ ಇವತ್ತು ಲೈನ್ ನಿಲ್ತದೆ. ಈಗ ಬೇರೆ ಬ್ಯಾಂಗ್ಳೂರಲ್ಲಿ ಎಲ್ಲ ಕೂಡ ಅದಕ್ಕೋಸ್ಕರ ಫಾಸ್ಟ್ಯಾಗಿಗೆ ಈ ರೀತಿ ಜನರಿಗೆ ಯಾಕೆ ಕೇಳಿದರೆ ಎಲ್ರಿಗೂ ಕೂಡ ಅಕೌಂಟ್ ಓಪನ್ ಮಾಡಿರುವುದಿಲ್ಲ. ಈ ರೀತಿಯ ಒಂದು ತುಂಬ ಬಡತನ ರೇಖೆ ಕೆಳಗಿದ್ದವರಿದ್ದಾರೆ, ತುಂಬ ಅನಕ್ಷರಸ್ಥರಿದ್ದಾರೆ. ಈ ರೀತಿಯಲ್ಲಿ ಈ ಫಾಸ್ಟ್ಯಾಗ್ ಅಕೌಂಟು ಇದು ಮಾಡೋದರ ಮೂಲಕ ಮಾಡ್ತಕ್ಕಂಥ ಜನರು ಸ್ವಲ್ಪ ಕಡಿಮೆ.
2-3 ವೇಯಲ್ಲಿ ಬಿಡ್ತಾರೆ. ಆದರೆ ಇಲ್ಲಿ ಮಾತ್ರ ಒಂದೇ ವೇಯಲ್ಲಿ 1.5 ಕಿಲೋಮೀಟರ್ ಬೇಕಂತಲೇ ಜನರನ್ನು ಸತಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಲಪಾಡಿ ಟೋಲ್ ಗೇಟ್ನವರು ಮಾಡ್ತಾ ಇದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಕ್ಷೇತ್ರದ ಶಾಸಕರು ಹೇಳಿದ್ದಾರೆ, ಶಾಲಾ ಮಕ್ಕಳ ವಾಹನಕ್ಕೆ ಫ್ರೀ ಕೊಡಬೇಕು, 5 ಕಿಲೋಮೀಟರ್ ಒಳಗೆ ಎಲ್ರಿಗೂ ಎಲ್ಲ ಜನರಿಗೂ ಕೂಡ ಹೋಗ್ತಕ್ಕಂಥ ವಾಹನಕ್ಕೆ ಫ್ರೀ ಕೊಡಬೇಕು. ಇದು ಕಾನೂನು ಹೇಳ್ತಕ್ಕಂಥದ್ದು. ಇಲ್ಲಿ ಎಲ್ಲಿಯೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಅದಲ್ಲದೆ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಒಂದು ಟೆಕ್ನಿಕಲ್ ಡಿಫೆಕ್ಟಲ್ಲಿ ಮಾಡ್ತಕ್ಕಂಥ ಒಂದು ರೋಡ್ಗಳು, ಇವತ್ತು ದಂಪತಿಗಳಿಬ್ಬರು ಭಾಳ 20-25 ವರ್ಷದ ಒಳಗೆ ಇರ್ತಕ್ಕಂಥ ಕಂಕನಾಡಿ ಹಾಸ್ಪಿಟಲ್ ಕೆಲಸ ಮಾಡ್ತಕ್ಕಂಥ ಇಬ್ಬರು ದಂಪತಿಗಳು ತೀರಿ ಹೋದರು. ಮೊನ್ನೆ ಒಂದು ಮಗುವಿಗೆ ಆಕ್ಸಿಡೆಂಟ್ ಆಯಿತು, ಇವತ್ತು ಕೂಡ ಹಾಸ್ಪಿಟಲಲ್ಲಿದ್ದಾರೆ. ಈ ರೀತಿ ತೀರಿ ಹೋದರು. ಈ ರೀತಿ ಅವೈಜ್ಞಾನಿಕವಾದ ರೀತಿಯಲ್ಲಿ ರೋಡನ್ನು ಮಾಡಿ ಇವತ್ತು ಸರ್ವಿಸ್ ರೋಡ್ ಎಲ್ಲಿದೆ ಅಂತ, ಇವತ್ತು ಸಮರ್ಪಕವಾಗಿ ಟೋಲ್ಗೇಟ್ ನಿರ್ಮಾಣ ಮಾಡದೆ, ರಸ್ತೆ ನಿರ್ಮಾಣ ಮಾಡದೆ, ಇವತ್ತು ಎಲ್ಲಿ ಕೂಡ ಸಂಪೂರ್ಣವಾಗಿ ಸರ್ವಿಸ್ ರೋಡ್ ಆಗಲಿಲ್ಲ. ಇವತ್ತು 60% ಆಗಲಿ 80% ಕೆಲಸ ಆಗಿದೆ ಅಂತ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಎಲ್ಲಿ ಕೂಡ ಸರ್ವಿಸ್ ರೋಡ್ ಇವರಿಗೆ ಮುಖ್ಯ ಇಲ್ಲ. ಇವರಿಗೆ ಹೆದ್ದಾರಿ ಮಾಡಬೇಕು, ಅದನ್ನು ಕಂಪ್ಲೀಟ್ ಮಾಡೋ ಮೊದಲೇ ಇವರಿಗೆ ಶುಲ್ಕ ಕಲೆಕ್ಟ್ ಮಾಡಬೇಕು. ಈ ರೀತಿಯ ವ್ಯವಸ್ಥೆ ನೋಡಿ. ತಲಪಾಡಿಯಲ್ಲಿ ಬಸ್ ಮಾಲಕರು ಹೇಳಿದರು, ನಾವು 15,000 ತಿಂಗಳಿಗೆ ಯಾಕೆ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಬಸ್ನವರು. ಅವರ ಪ್ರಕಾರ 1,80,000 ಕಟ್ಟಬೇಕು. ಬಸ್ ಮಾಲಕರು ಹೇಳಿದ್ರು 1,20,000 ಕಟ್ಟಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ. ಆದರೆ ಇವತ್ತಿಗೂ ಕೂಡ ಜನರಿಗೆ ಅನ್ಯಾಯ ಆಗ್ತಿದೆ. ನಿಮ್ಮಿಬ್ಬರ ಗಲಾಟೆಯಲ್ಲಿ ಇವತ್ತು ಜನರು ಯಾಕೆ ಕಷ್ಟ ಅನುಭವಿಸ್ಬೇಕನ್ನುವಂಥದ್ದು ಎಂಟಕ್ಕಿನ ಒಂದು ನಿಲುವು. ಆದ್ದರಿಂದ ಇದನ್ನು ನೀವು ಕೂಡಲೇ ಬಗೆಹರಿಸಬೇಕು. ಇಲ್ಲ ಅಂತಾದರೆ ಈಗಾಗಲೇ ನಮ್ಮ ನಾಯಕರೆಲ್ಲ ಸೇರಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಎಲ್ಲಿಯಾದರೂ ನೀವು 10 ದಿವಸದ ಒಳಗಡೆ ಈ ಒಂದು ಬಸ್ಸಿನ ಮಾಲಕರಿಗೂ ಕೂಡ ಹೇಳ್ತಕ್ಕಂಥದ್ದು, ಅದೇ ರೀತಿ ಟೋಲ್ಗೇಟ್ ಗುತ್ತಿಗೆದಾರರಿಗೂ ಕೂಡ ಹೇಳ್ತಕ್ಕಂಥದ್ದು, ನೀವು ಪ್ರಯಾಣಿಕರಿಗೆ ದಯಮಾಡಿ ಅನ್ಯಾಯ ಮಾಡಬೇಡಿ, ಇದರಿಂದ ತುಂಬ ಕಷ್ಟ ಆಗಿದೆ. ಆದ್ದರಿಂದ ಬಸ್ಸನ್ನು ಮೊದಲು 41 ವರ್ಷದಿಂದ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಇವತ್ತು ಚೇಂಜ್ ಮಾಡಿದ್ದಾರೆ. ಇದನ್ನು ಜಿಲ್ಲಾಡಳಿತ ಕೇಳುವುದಿಲ್ಲ ಅಂತ ಆದರೆ ಇವತ್ತು ಶಾಸಕರು ಮನವಿ ಮಾಡಿದ್ರು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ರು, ಜಿಲ್ಲಾಧಿಕಾರಿ ಮಾತಾಡಿದ್ರು, ಉಸ್ತುವಾರಿ ಸಚಿವರಿಗೆ ಹೇಳಿದ್ರು. ಇವತ್ತು ಯಾಕೆ ಇವರು ಸುಮ್ಮನೆ ಕೂತಿದ್ದಾರೆ? ಇವರಿಗೆ ಇದರಿಂದ ಏನು ಲಾಭ? ಇವರು ಜನರ ಪರವಾಗಿ ಯಾಕೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ತಾವು ನಾಡ್ದು ಡಿಸೆಂಬರ್ 12 ತಾರೀಕೊಳಗೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಾದರೆ ನಾವು ಇಂಟೆಕ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ, ಅದೇ ರೀತಿ ಈಗಾಗಲೇ ಉಳ್ಳಾಲ ಬ್ಲಾಕ್ ಅಧ್ಯಕ್ಷರು ಹೇಳಿದ್ದಾರೆ, ಇದು ಜನರ ಸಮಸ್ಯೆ, ಜನರಿಗೆ ಆಗ್ತಕ್ಕಂಥ ಅನ್ಯಾಯ, ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ನಾವು ಡಿಸೆಂಬರ್ 12ಕ್ಕೆ ಟೋಲ್ಗೇಟ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಈ 10 ದಿವಸದ ಒಳಗೆ ಇದನ್ನು ಅವರು ಏನು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಟೋಲ್ಗೇಟ್ನವರು ಮಾಡಬೇಕು. ಇವತ್ತು ಟೋಲ್ಗೇಟ್ನ ನಿಯಮವನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಇಂಥ ಒಂದು, ತಮಗೆಲ್ಲರಿಗೂ ಗೊತ್ತಿದೆ, ಬೇರೆ ಕೆಲವು ಕಡೆಯಲ್ಲಿ ಟೋಲ್ಗೇಟಲ್ಲಿ ಜನರಿಗೆ ಸೇವೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಟೋಲ್ಗೇಟ್ಗಳು ಇವತ್ತು ಆಡಳಿತ ಮಾಡ್ತಕ್ಕಂಥ ಪಕ್ಷದವರು ಮಾತಾಡೋದಿಲ್ಲ. ಯಾಕೆ ಹೇಳಿದರೆ ಗುತ್ತಿಗೆ ಎಲ್ಲ ಅವರ ಜನರಿಗೆ ಹೋದ್ರಿಂದ ಯಾರೂ ಕೂಡ ಮಾತಾಡ್ತಕ್ಕಂಥ ವ್ಯವಸ್ಥೆ. ಇವತ್ತು ನೀವು ಗುತ್ತಿಗೆ ಯಾರಿಗೆ ಬೇಕಾದರೂ ಕೊಡಿ, ಇಂಟಕ್ಕಿಗೆ ಏನು ತೊಂದರೆ ಇಲ್ಲ. ಆದರೆ ಜನಸಾಮಾನ್ಯರಿಗೆ ಮಾತ್ರ ಈ ಟೋಲ್ಗೇಟಿಂದ ತೊಂದರೆ ಆದರೆ ಮಾತ್ರ ಸಹಿಸ್ಕೊಳ್ತಕ್ಕಂಥ ವಿಚಾರ ಇಲ್ಲ. ಇವತ್ತು ಪ್ರಾಧಿಕಾರದ ಮುಂದೆ ಈ ಎಲ್ಲ ಸಮಸ್ಯೆ ಗೊತ್ತಿದ್ದು ಕೂಡ ಇವತ್ತು ಸುಮ್ಮನೆ ಕೂತಿದ್ದಾರೆ ಅಂತ ಆದರೆ ನಮಗೆ ಇವತ್ತು ಬಸ್ ಮಾಲಕರು ಹೇಳ್ತಾರೆ ಕೊರೋನಾ ನಿಯಮ ಇದು ನಮ್ಮದೇ ಕಷ್ಟ ಆಗಿದೆ,
ಇವರು ಈ ರೀತಿ ಮಾಡ್ತಾರಂತ ಅದನ್ನು ಬಸ್ನವ್ರು ಹೇಳ್ತಾರೆ. ನಿಮ್ಮಿಬ್ಬರ ಜಗಳದಲ್ಲಿ ಜನರೇ ಯಾಕೆ ನಾವು ತೊಂದರೆ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕನ್ನುವ ನಿಟ್ಟಿನಲ್ಲಿ ಇಂಟಕ್ ಡಿಸೆಂಬರ್ 12ರಂದು ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಆದ್ದರಿಂದ ಮಂಗಳೂರು ಕ್ಷೇತ್ರದ ಕಾರ್ಯನಿರತ ಎಲ್ಲ ಪತ್ರಕರ್ತರ ಸಂಘಸ್ಥರು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಇವತ್ತು DC ಕೊಟ್ಟಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದಾರೆ, ಹೆದ್ದಾರಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಮಾತಾಡಬೇಕಾದವರು ಅವರು. ಇವತ್ತು ಜನರಿಗೆ ತೊಂದರೆ ಆಗ್ತದಂತ ನಾವು ಒಂದು ಕಾರ್ಮಿಕ ಸಂಘಟನೆ ಆದ್ದರಿಂದ ಜನರ ಪರವಾಗಿ ನಿಲ್ಲಬೇಕು. ನಾವು ಕೂಡ ನಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ನಮ್ಮ ಒಂದು ಹಕ್ಕು. ಆದ್ದರಿಂದ ಜನರ ಪರವಾಗಿ ನಾವು ನಿಲುವನ್ನು ತಗೊಂಡು ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಎಲ್ಲಿ ತನಕ ನ್ಯಾಯ ಸಿಗ್ತದೆ ಅಲ್ಲಿ ತನಕ ನಮ್ಮ ನಿರಂತರ ಹೋರಾಟ ಖಂಡಿತವಾಗ್ಲೂ ಇಂಟಕ್ ಕಡೆಯಿಂದ ಆಗ್ತದೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಪೊಲೀಸ್ ಇಲಾಖೆಗೆ ಪರ್ಮಿಷನಿಗೆ ಹಾಕಿದ್ದೇವೆ. ಅವರು ಕೋವಿಡ್ ನಿಯಮದ ಒಳಗಡೆ ಮಾಡಬೇಕಂತಕ್ಕಂಥ ನಮಗೆ ಮನವಿ ಮಾಡಿದ್ದಾರೆ. ಆದ್ದರಿಂದ ಹೆಚ್ಚು ಅಧಿಕವಾದ ಜನಸಂಖ್ಯೆಯನ್ನು ಸೇರಿಸಲಿಕ್ಕೆ ಕೂಡ ನಿಯಮದ ಜಿಲ್ಲಾಡಳಿತದ ಇದಿದೆ. ಆದರೂ ಕೂಡ ಜನರಿಗೆ ಸಮಸ್ಯೆ ಆಗೋದ್ರಿಂದ ಆ ನಿಯಮದ ಅಡಿಯಲ್ಲಿ ನಾವು ಪ್ರತಿಭಟನೆ. ನಮ್ದೀಗ ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಅವರಿಗೆ ನಾವು ಹೇಳಿದ್ದೇವೆ. ಇದರ ಮೊದಲು ಕೂಡ ಇದರ ವಿಚಾರದಲ್ಲಿ ಇಲ್ಲಿ ಪ್ರತಿಭಟನೆಗಳಾಗಿದೆ. ಕಾನೂನಾತ್ಮಕವಾಗಿ ಏನಾದರೂ ಮಾಡ್ಲಿಕ್ಕೆ ಆಗ್ತದ ಅಂತಕ್ಕಂಥದ್ದು ನಾವು ಹೇಳಿದ್ದೇವೆ. ಆದರೆ ನಿರ್ಧಾರ ಆಗಲಿಲ್ಲ. ಮುಂದೆ ಪ್ರತಿಭಟನೆ ಆದ ನಂತರ ಏನೂ ಸ್ಪಂದನೆ ಸಿಗದಿದ್ದರೆ ನಾವು ಮುಂದೆ ಹೋಗ್ತೇವೆ. ನಾವು ಒಂದು ಪ್ರತಿಭಟನೆ ಮಾಡಿದ ನಂತರ ನಮಗೆ ನ್ಯಾಯ ಸಿಗೋ ತನಕ ನಾವು ಅದರಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು. ಈಗ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಮುಂದೆ ಪ್ರಾಧಿಕಾರದ ಮುಂದೆ ಇನ್ನೊಂದು ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡಿದ್ದೇವೆ. ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ದೊಡ್ಡ ಲೀಡರ್ ಹತ್ರ ನಾವು ಡಿಸ್ಕಸ್ ಮಾಡಿದ್ದೇವೆ. 3 ಹಂತದಲ್ಲಿ ಕೂಡ ನೋಡಬೇಕು ಏನು ಮಾಡ್ತಾರೆ. ಈಗ ಯಾರೂ ಮಾತಾಡದೆ ಕೂತ್ರೆ ಈಗ ಒಂದು ಪ್ರತಿಭಟನೆ ಮಾಡಿ ಫೋಟೋಕ್ಕೆ ಸೀಮಿತ ಆಗ್ತಕ್ಕಂಥದ್ದು ಅದು ನಮ್ಮ ಸಂಘಟನೆ ನಿಲ್ಲುವಲ್ಲ. ನಮಗೆ ಜನರಿಗೆ ನ್ಯಾಯ ಬೇಕನ್ನೋ ದೃಷ್ಟಿಯಲ್ಲಿ ನಾವು ಹೋರಾಟದ ರೂಪರೇಷೆ ಮಾಡಿದ್ದೇವೆ. ಅದರ ಮೂಲಕ ಹೋರಾಟ ಮಾಡ್ತೇವೆ. ಎಲ್ಲಿ ತನಕ ಒಂದು ಹಂತ ಮುಂದೆ ಹೋಗಿ ಏನೂ ನ್ಯಾಯ ಸಿಗದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಇಂಟಕ್ರವರು ಅವರ ಕಚೇರಿ ಮುಂಭಾಗದಲ್ಲಿ ನಾವು ಮುತ್ತಿಗೆ ಹಾಕ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಉಸ್ತುವಾರಿ ಸಚಿವರಿಗೆ ಯಾಕೆ ಹೇಳುವುದಂತ ಹೇಳಿದರೆ, ಇಲ್ಲಿ ನಾವು ಮೇಯ್ನ್ ಆಗಿ ಹೇಳ್ತಕ್ಕಂಥದ್ದು ಇವತ್ತು ಬಸ್ಸಿನ ವ್ಯವಸ್ಥೆ. ಇವತ್ತು ಬಸ್ಸು ಒಂದು ಟೋಲ್ ಗೇಟನ್ನು ಕೊಡ್ಲಿಕ್ಕೋಸ್ಕರ ಹಿಂದೆ ಜನರನ್ನು ಬಿಟ್ಟು ಜನರು 1-1.5 ಕಿಲೋಮೀಟರ್ ನಡೀಬೇಕಂತಾದರೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಒಂದು ಅಸಕ್ಯ ಇರುವವರು ಹಿರಿಯ ನಾಗರಿಕರು ಏನು ಮಾಡಬೇಕು? ಪುನಃ ರಿಕ್ಷಕ್ಕೆ ಕೊಡಬೇಕಾ? ನಾವು ಮೊದಲೇ ಬಿಲೋ ಪಾವರ್ಟಿ ಲೈನಲ್ಲಿ ಇರುವವರು ನಮ್ಮ ಜನರು, ನಾವು ಪುನಃ ರಿಕ್ಷಕ್ಕೆ ಕೊಡಬೇಕಾ? ಇದನ್ನು ಕೇಳಬೇಕಾದದ್ದು ಯಾರು? ಜಿಲ್ಲೆಯ ಜನತೆಗೆ ತೊಂದರೆ ಆದಾಗ ಜಿಲ್ಲಾಡಳಿತ ಕೇಳಬೇಕಲ್ಲದೆ. ಈಗ ಹೆದ್ದಾರಿ ಪ್ರಾಧಿಕಾರ ಕರೆಕ್ಟು, ಅವರಿಗೂ ಜವಾಬ್ದಾರಿ ಇದೆ. ಈಗ ಅವರಿಬ್ಬರ ಗಲಾಟೆಯಲ್ಲಿ ಜನರೇ ಯಾಕೆ ಅನುಭವಿಸ್ಬೇಕು? ಇವತ್ತು ಉಸ್ತುವಾರಿ ಸಚಿವರು ಮಾತಾಡಲೇಬೇಕಲ್ಲ. ಮತ್ತು ಜಿಲ್ಲಾಧಿಕಾರಿ ಹೇಳ್ಬೇಕಂತ ಅವರಿಗೂ ಕೂಡ ಇದೆ, ಅವರು ಕೂಡ ಮಾತಾಡಬೇಕು. ಇವತ್ತು ಬಸ್ಸಿನವರು ಹಾಗೆ ಮಾಡ್ತಾರಂತಾದರೆ ಬಸ್ಸಿದು ಪರ್ಮಿಟ್ ಕ್ಯಾನ್ಸಲ್ ಮಾಡಲಿ. ಇವತ್ತೊಂದು ನೆಗೋಷಿಯೇಷನ್ ಬಸ್ಸಿನವರು ಮಾಡಿದ್ದಾರೆ. 1,20,000 ವರ್ಷಕ್ಕೆ 14,40,000 ಆಯ್ತು ಕೊಡ್ಲಿಕ್ಕೆ ಅವ್ರು ರೆಡಿ ಇರುವಾಗ ಇದನ್ನು ಸ್ವಲ್ಪ ಆದರೂ ಉಸ್ತುವಾರಿ ತಗೊಂಡು ಅವ್ರು ನೆಗೋಷಿಯೇಷನ್ ಮಾಡ್ಬೋದಲ್ಲ. ಜನರಿಗೆ ಸಮಸ್ಯೆ ಆಗ್ತಿದೆ, ನೀವೇನಾದರೂ ಮಾಡಿ ಇದನ್ನು ಇದು ಮಾಡಬೇಕನ್ನೋ. ಎಲ್ಲ ಪತ್ರಕರ್ತ ಬಂಧುಗಳಿಗೆ ಇಂಟಕ್ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ.